ಕಾಂಕ್ರೀಟ್ ನಿರ್ಮಾಣಗಳೇ ಎಲ್ಲೆಲ್ಲೂ ಕೂಡ ರಾರಾಜಿಸ್ತಾ ಇರುವಂತಹ ಮಂಗಳೂರಿನಲ್ಲಿ ಗಿಡ ಮರಗಳನ್ನು ಒಳಗೊಂಡಂತಹ ಹಸಿರು ಪರಿಸರ ಕಾಣಸಿಗುವುದೇ ಅಪರೂಪ. ರಸ್ತೆ ಬದಿ ಇರುವ ಮರ ಗಿಡಗಳಿಗೂ ಕೊಡಲಿಗೆ ಏಟು ನೀಡಲಾಗ್ತಾ ಇದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಡೀಲ್ ಜಂಕ್ಷನ್ ಬಳಿ ರೈಲ್ವೆ ಅಂಡರ್ ಪಾಸ್ ಇರುವಲ್ಲಿ ಎರಡೂ ಬದಿಯ ಖಾಲಿ ಜಾಗದಲ್ಲಿ ಪರಿಸರ ಪ್ರೇಮಿ ಜೀತ್ ಮಿಲನ್ ಅವರು ಇತ್ತೀಚೆಗೆ ಸ್ವಚ್ಛಗೊಳಿಸಿ ಗಿಡಗಳನ್ನು ನೆಟ್ಟು ಅರಣ್ಯ ಅಭಿವೃದ್ಧಿಪಡಿಸಿದರು. ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆ ಬದಿಯ ಹೂಳೆತ್ತಿ ಈ ಗಿಡಗಳ ಮೇಲೆ ಹಾಕಿದ್ದಾರೆ. ಇದರಿಂದ ಹಲವು ಗಿಡಗಳು ಸತ್ತು ಹೋಗಿವೆ. ಇದರಿಂದ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಜೀತ್ ಮಿಲನ್. ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದಂತಹ ಜೀತ್ ಮಿಲನ್, ನಾನು ಈ ಕುರಿತಂತೆ NHAI ಅಧಿಕಾರಿಗಳು ಮಂಗಳೂರು ಕಚೇರಿ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಅವರು ಉಡಾಫೆಯಿಂದ ವರ್ತಿಸ್ತಾ ಇದ್ದಾರೆ. NHAI ಅಧಿಕಾರಿಗಳು ಇದೇ ಕ್ರಮವನ್ನ ಮುಂದೆಯೂ ಅನುಸರಿಸಿದ್ರೆ NHAI ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ದಿಶಾ ಸಭೆಯಲ್ಲಿ ಮಂಗಳೂರಿನ ನಂತೂರಿನಿಂದ KPT ತನಕ ರಸ್ತೆಯ ಎರಡೂ ಬದಿ ಇರುವ 600 ಮರಗಳನ್ನು ಕಡಿದು ತೆರವು ಮಾಡಬೇಕೆಂದು ನಿರ್ಣಯಿಸಲಾಗಿತ್ತು. ಇದಕ್ಕೆ ಪರಿಸರ ಪ್ರೇಮಿಗಳಿಂದ ವಿರೋಧ ಕೂಡ ವ್ಯಕ್ತವಾಗಿತ್ತು. ಬೆಂಗಳೂರಿಂದ ಮಂಗಳೂರು ಬರಬೇಕಾದ್ರೆ ಪಡೀಲ್ ಅಂದರೆ ಒಂದು ಮೇನ್ ಜಂಕ್ಷನ್, ಆ ಜಂಕ್ಷನಲ್ಲಿ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಎರಡೂ ಕಡೆ ಟನಲಿದ್ದು ಎರಡೂ ಕಡೆ ರೈಲ್ವೆ ಟ್ರ್ಯಾಕಿದ್ದು ಎರಡೂ ಕಡೆ ಕೂಡ ನಾನು ಫಾರೆಸ್ಟ್ ಮಾಡಿದ್ದೇನೆ. ಇತ್ತೀಚೆಗೆ ಅಷ್ಟು ನಾನು ಅಲ್ಲಿ ಇವನ್ ಫೆನ್ಸಿಂಗ್ ಕೂಡ ಹಾಕಿದ್ದೇನೆ. ರೋಟ್ರಿ ಅವರ ಹೆಲ್ಪಿಂದ ನಾನು ಅದಕ್ಕೆ ಫೆನ್ಸಿಂಗ್ ಕೂಡ ಹಾಕಿದ್ದೇನೆ, ಯಾಕೆಂದರೆ ಅಲ್ಲಿ ಇನ್ನೂ ಚೆಂದ ಮಾಡುವ ಅಂತ. ಇತ್ತೀಚೆಗೆ ಹೈವೇ ಅವರು ಒಂದು ಸೈಡ್ ತೋಡು ಕ್ಲೀನ್ ಮಾಡ್ತಾ ಆ ಮಣ್ಣನ್ನು ಆ ಫೆನ್ಸ್ ಮೇಲೆ ಹಾಕಿದ್ದಾರೆ. ನನ್ನ ತುಂಬ ಗಿಡ ಮೇಲೆ ಒಂದು 20-25 ಗಿಡಕ್ಕಿಂತ ಜಾಸ್ತಿ ಅದನ್ನು ಡ್ಯಾಮೇಜ್ ಮಾಡಿದ್ದಾರೆ. ಅದಕ್ಕೆ ಯಾವಾಗ ನಾನು ಹೈವೇ ಅವರ ಹತ್ರ ಕೇಳುವಾಗ ಅದಕ್ಕೆ ಅವರು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಏನಂದರೆ, ಇದು ನಮ್ಮ ಜಾಗ, ನಾವು ಏನು ಬೇಕಾದರೆ ಮಾಡ್ತೇವೆ, ಎಲ್ಲಿ ಬೇಕಾದರೆ ಕಸ ಹಾಕ್ತೇವೆ, ನಮಗೆ ನೀವು ಕ್ವಶನ್ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಅವರು ವಿದಿನ್ 24 ಅವರ್ಸಲ್ಲಿ ನಾನು ಯಾವಾಗ ಬೇಕಾದರೆ ನಾನು ಅದನ್ನು ತೆರವುಗೊಳಿಸ್ತೇನೆ, ಯಾವಾಗ ಬೇಕಾದರೆ ನಾನು ಅದನ್ನು ಕ್ಲೀನ್ ಮಾಡ್ತೇನೆ, ನೀವು ನನ್ನನ್ನು ಕೇಳಲಿಕ್ಕೆ ಅಧಿಕಾರ ಇಲ್ಲ. ಇದು ನಾವು ಇವರು ಹೀಗೇನೆ ಕಂಟಿನ್ಯೂ ಮಾಡಿದರೆ NH ಆಫೀಸ್ ಮೇಲೆ ನಾವು ಮುಂದೆ ಸ್ಟ್ರೈಕ್ ಮಾಡ್ತೇನೆ.